ವಿರೋಧ ಪಕ್ಷದ ನಾಯಕರು, ದೇಶದ ಅಧಿಕೃತವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ರಕ್ತ ರಾಹುಲ್ ಗಾಂಧಿಯವರು. ದೇಶಕ್ಕೆ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು. ಇಲ್ಲಿ ಬಿಜೆಪಿಯ ಶಾಸಕರುಗಳು ರಾಹುಲ್ ಗಾಂಧಿಯ ಅವರ ಏನು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅದನ್ನು ಅಪಾರ್ಥ ಜನರಿಗೆ ಮುಟ್ಟಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೆಟ್ಟದಾಗಿ ಮಾತಾಡಿದ್ದಾರೆ. ನಾನು ಅವರ ಹೇಳಿಕೆ ಒಂದು ತುಣುಕನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ತಾವು ಗಮನಿಸಬೇಕು. ಜ್ಯೋತಿರ್ಮಾದ ಮಠದ 46ನೇ ಶಂಕರಾಚಾರ್ಯ ಸ್ವಾಮೀಜಿಯವರೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ರಾಹುಲ್ ಗಾಂಧಿಯವರ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅವಕಾಶ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನು ನಾವು ಯಾರು ಒಪ್ಪುವುದಿಲ್ಲ, ಹಿಂದೂಗಳಾದ ನಾವು ಯಾರು ಕೂಡ ಒಪ್ಪುವುದಿಲ್ಲ ಹಿಂಸೆಯನ್ನು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು, ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂಥದ್ದು ಸರಿಯಲ್ಲ. ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಟ್ಟಿಗೆ ಹೇಳಿದರು. ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ. ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು, ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ. ಅವನು ಒಬ್ಬ ನಾಲಾಯಕ ಶಾಸಕನಾಗಲಿಕ್ಕೆ, ಅವನು ಏಕವಚನ, ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನದಲ್ಲಿ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ ಬಿಜೆಪಿಯವರು ವಚನ ಭ್ರಷ್ಟ ಅಂತ ಹೇಳುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದರು. ಆ ವಚನ ಭ್ರಷ್ಟತೆಯ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ, ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿಯವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದ್ದಾನೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ, ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿಯವರಿಗೆ ಕಪಾಲಕ್ಕೆ ಹೊಡಿಬೇಕು ಅಂತೇಳಿ.
ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ, ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂಥ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ. ಅಂಥ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ. ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ಬರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡುವ. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ BJPಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು, ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನು ಸಹಕರಿಸು ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ. ಇವರು ಶಾಸಕರುಗಳು ಏನು ಮಾಡ್ತಾರೆ, ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವನ ಮೇಲೆ ಸೋಮೋಟ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ದರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡಬೇಕು. ಆ ನಂತರ ನಾವು ತೋರಿಸ್ತೇವೆ ನಾವೇನು ಅಂತ. ಏನು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಕ್ಕಂಥದ್ದು, ನಾವೇನು ಬಲೆ ಹಾಕಿ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕ. ಈಗ ಏನಾಗಿದೆ ಅಂದರೆ, BJPಯವರು ಅಧಿಕಾರ ಕಳ್ಕೊಂಡಿದ್ದಾರೆ, ರಾಜ್ಯದಲ್ಲಿ ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನೆಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು BJPಯವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ, ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು, ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂಥ ಮಾತು ಅವರ ಅಭಿಪ್ರಾಯ. ಇವರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅದು ಹಿಂದೂ ಧರ್ಮಕ್ಕೆ ಕೊಡುವಂಥ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿಯವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟನ್ನು, ಕಡತವನ್ನು ತಂದು ನೋಡಲಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರು ಅಂತೇಳಿ ಅವರೇ ತಿಳಿಬೇಕು. ಯಾರು ಕಟೌಟನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ, ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ.
ಹುಚ್ಚರು, ಹುಚ್ಚ ಅಂತ ಹೇಳುವ ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ದೊಡ್ಡ ರಂಪಾಟ ಮಾಡ್ತಾರೆ. ನಮ್ಮನ್ನು ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರಲ್ಲ. ಅವಾಗ ನಾನು ಏನು ಮಾಡ್ತೀವಿ, ನಮ್ಮ ತಾಯಿ ಮೇಲೇ ಆರೋಪ ಮಾಡ್ತಾರೆ ಇವರು ಮಾತಾಡ್ತಾ. ಮೊನ್ನೆ ನಾವು ಪ್ರತಿಭಟನೆ ಮಾಡಿದೆವು ಸುಳ್ಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಏನು ಮಾಡಬೇಕು ಅವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ. ಬಹುಶಃ ಅಂಥ ಪ್ರಶ್ನೆಯನ್ನು ಕೇಳೋದಿಲ್ಲ. ಇದು ಜನರನ್ನು ವಿಭಜಿಸಿ ಮತ ಗಳಿಸುವಂಥ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ನಾನು ಹೇಳಿದೆ, ಬಹುಶಃ ಅವರ ಅಧಿಕಾರ ಇಲ್ಲ, ಈಗ ಏನಾದರೂ ಮಾಡಿ ಅಸ್ಥಿರ ಮಾಡ್ತಕ್ಕಂಥ. ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ, ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನು ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ಮಾಡ್ತಾಯಿದೆ. ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ. ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲು 3 ರೂಪಾಯಿ ಮಾಡಿದ್ದಾರೆ, ಬಾಳೆ ಏರಿಕೆ, ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ. ಇವತ್ತು ಪೆಟ್ರೋಲ್ ದರವನ್ನು ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿತು. 32ವರೆ, 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನು 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡೋದಲ್ಲ. ಜನರ ಮೇಲೆ ಪ್ರೀತಿ ಇದ್ದರೆ ಇವತ್ತು ಅದಕ್ಕೂ ಒಂದು ಪ್ರಚಾರ. ಏನಾದ್ರು ಸಣ್ಣ ಘಟನೆ ಆದರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 8ರಿಂದ 9 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದಾಗೋದಿಲ್ಲ, ಅದು ಕಾಂಗ್ರೆಸ್ನವ್ರ ಸರ್ಕಾರ, ಕಾಂಗ್ರೆಸ್ನ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದರೂ ಕೂಡ. ಇದು BJP ಮನಸ್ಥಿತಿ. ಅವರು ಈಗ ಏನಾದರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿಯವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೀನಿ, ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯಕ್ಕೆ ಈ ವಿಚಾರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ.